ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಟ್ಯೂಸ್ಡೇ, ಆಲ್ರೆಡಿ ಟೈಮ್ 5:30 ಆಗಿದೆ. ಬೆಳಿಗ್ಗೆ ನಮಗೆ 9:30 ಅಷ್ಟೊತ್ತಿಗೆ ಒಂದು ಕರೆಂಟ್ ಹೋಗಿದೆ. ಈಗ ತನಕ ಬರಲಿಲ್ಲ. ಸೊ ನನಗೆ ಸುಮಾರೆಲ್ಲ ಎಡಿಟಿಂಗ್ ಕೆಲಸ ಎಲ್ಲ ಇದ್ದಿತ್ತು. ಇವತ್ತು ಏನು ಕೂಡ ಆಗಲಿಲ್ಲ, ಏನು ಅಂದರೆ ಒಂದು ಕೆಲಸ ಕೂಡ ಆಗಲಿಲ್ಲ ಬೆಳಿಗ್ಗೆಯಿಂದ. ಸೊ ಇವಾಗ ಇನ್ವರ್ಟರ್ ಇದ್ದದ್ದು ಕೂಡ ಹೋಯಿತು. ಬೆಳಗ್ಗೆಯಿಂದ ನನ್ನ ಹಸ್ಬೆಂಡ್ಗೆ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಫ್ಯಾನ್, ಲೈಟ್, ಮೊಬೈಲ್ ಚಾರ್ಜರ್ ಅದೆಲ್ಲ ಚಾಲೂ ಇರ್ತದೆ. ಸೊ ಇನ್ವರ್ಟರ್ ಕೂಡ ಹೋಯಿತು. ಇವಾಗ ಕಾಯ್ತಾ ಇದ್ದೇವೆ ಯಾವಾಗ ಬರ್ತದೆ ಅಂತ. ಇವತ್ತು ಫುಲ್ ಸೆಕೆ, ಫ್ಯಾನ್ ಇಲ್ಲದೆ ಅಂತೂ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ನೋಡ, ಕರೆಂಟ್ ಬಂದ ಮೇಲೆ ನನಗೆ ಎಡಿಟಿಂಗ್ ಕೆಲಸ ಇದೆ. ಹಾಂ ಮೇಡಮ್, ಎಡಿಟಿಂಗ್ ಮಾಡಲಿಕ್ಕಿಲ್ವಾ? ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ಕೆಲಸ ಏನು ಮಾಡೋದು? ಮೊಬೈಲ್ ಕೆಲಸ ಮಾಡ್ತಾ ಇದ್ದೇನೆ ನಾನು. ಏನು ಕೆಲಸ? ಏನೋ ಒಂದು ಮಾಡ್ತಾ ಇದ್ದೇನೆ ಕೆಲಸ. ಸಂಬಳ ಕಟ್ ಮಾಡ್ತೇನೆ. ಫ್ರೆಂಡ್ಸ್, ಯಾರಾದರೂ ತುಂಬ ರೀಸನೇಬಲ್ ರೇಟಲ್ಲಿ ಒಂದು ಒಳ್ಳೆ ಐ ಶ್ಯಾಡೋ ಪ್ಯಾಲೆಟ್ ಅನ್ನು ನೋಡ್ತಾ ಇದ್ರೆ, ಈ ಸ್ವಿಸ್ ಬ್ಯೂಟಿದು ಅಲ್ಟಿಮೇಟ್ ಶ್ಯಾಡೋ ಪ್ಯಾಲೆಟ್ ತುಂಬಾನೇ ಚೆನ್ನಾಗಿದೆ. ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡಿ, ಈ ತರ ಬರ್ತದೆ. ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನೇ ತರಿಸಿದ್ದು. ಕಲರ್ಸ್ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ರೀಸನೇಬಲ್ ರೇಟಲ್ಲಿ ಇದೆ. ಈ ಐ ಶ್ಯಾಡೋ ಪ್ಯಾಲೆಟ್ ನನಗೆ ಮೋಸ್ಟ್ಲಿ 200 rupees ಹಾಗೇನ ಸಿಕ್ಕಿದೆ. ಕೆಲವೊಂದ್ಸಲ ನಾವು ತುಂಬಾನೇ ಹಣ ಕೊಟ್ಟು ದೊಡ್ಡ ಐ ಶ್ಯಾಡೋ ಪ್ಯಾಲೆಟ್ ಅನ್ನು ತಗೊಳ್ತೇವೆ, ಬಟ್ ಅದರ ಕಲರ್ಸ್ ಅಷ್ಟೊಂದು ಪಿಗ್ಮೆಂಟ್ ಇರುವುದಿಲ್ಲ. ಬಟ್ ಇದರ ಕಲರ್ ನಾನು ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಿಗ್ಮೆಂಟ್. ಸೊ ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ. ಈ ಬ್ರೌನ್ ಶೇಡ್ ನಿಮ್ಗೆ ಆಸ್ ಐ ಶ್ಯಾಡೋ ಕೂಡ ಯೂಸ್ ಮಾಡ್ಬೋದು, ಕಾಂಟೂರಿಂಗ್ ಕೂಡ ಮಾಡ್ಬೋದು. ಮಲ್ಟಿಪರ್ಪಸ್ ಆಗಿ ಈ ಐ ಶ್ಯಾಡೋನ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಬೇಕಿದ್ರೆ ನೀವು ಇದನ್ನ ಚೆಕ್ ಮಾಡ್ಬೋದು. ನಾನು ಇದನ್ನ purple.com ಅಲ್ಲಿ ತರಿಸಿದ್ದು. ಸೊ ಇನ್ನೊಂದು, ಇದು ಐಬ್ರೋ ಪೆನ್ಸಿಲ್. ಇದು ಮೇಬ್ಲಿನ್ ನವರದ್ದು ಫ್ಯಾಷನ್ ಬ್ರೋ ಕ್ರೀಮ್ ಪೆನ್ಸಿಲ್. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದೊಂದು 150 rupeesಗೆ ಏನೋ ಸಿಕ್ಕಿದೆ. ಇದು ಡಾರ್ಕ್ ಬ್ರೌನ್ ಶೇಡ್ ಅಲ್ಲಿ ಇದೆ. ಐಬ್ರೋಸಿಗೆ ಯಾವಾಗಲೂ ತುಂಬಾ ಬ್ಲ್ಯಾಕ್ ಕಲರ್ ಎಲ್ಲ ತಗೊಳ್ಬೇಡಿ, ಡಾರ್ಕ್ ಬ್ರೌನ್ ಅಥವಾ ಬ್ರೌನ್ ಶೇಡ್ ಅನ್ನ ತಗೊಳ್ಳಿ. ತುಂಬಾನೇ ಒಂದು ನ್ಯಾಚುರಲ್ ಲುಕ್ ಬರುತ್ತೆ. ಇದು ಕೂಡ ಅಷ್ಟೇ, ಯಾರಿಗೆ ಡೈಲಿ ಯಾರಾದ್ರೂ ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ರೆ ಅವರಿಗೆ ಇದು ತುಂಬಾನೇ ಒಂದು ಒಳ್ಳೆ ಪ್ರಾಡಕ್ಟ್, ಹಾಗೆ ತುಂಬಾ ರೀಸನೇಬಲ್ ಕೂಡ ಇದೆ. ಸೊ ಇದನ್ನು ನೀವು purple.com ಅಥವಾ ನೈಕಾದಲ್ಲಿ ಚೆಕ್ ಮಾಡ್ಬೋದು. ಆಫರ್ ಇದ್ದಾಗ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ನನಗೆ ಇದು 150 rupeesಗೆ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಡೇ ಇವಾಗ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ವೆಡ್ನಸ್ಡೇ ಇವತ್ತು. ಸೊ ನಿನ್ನೆ ನನಗೆ ಪೂರಾ ಎಡಿಟಿಂಗಲ್ಲೇ ಟೈಮ್ ಹೋಯಿತು. ಸೊ ಇವಾಗ ಲಂಚ್ ಟೈಮ್ ಆಗಿದೆ. ಸೊ ಇವಾಗ ನಮ್ಮದು ಲಂಚ್ ಟೈಮ್ ಆಗಿದೆ. ಲಂಚ್ ಟೈಮ್ ಆ್ಯಕ್ಚುಲಿ 1:30, ಇವಾಗ 1:45 ಆಗ್ತಾ ಬಂತು. ಸೊ ಇವತ್ತು ಬೆಳಿಗ್ಗೆ ನಾನು ಪುಲಾವ್ ಮಾಡಿದ್ದೆ, ವೆಜ್ ಪುಲಾವ್. ರೆಸಿಪಿ ನಾನು ತೋರಿಸೋದಿಲ್ಲ, ಯಾಕಂದರೆ ರೆಸಿಪಿ ನಾನು ಮೊದಲೇ ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಈ ರೆಸಿಪಿ ಬೇಕಿದ್ರೆ ನೀವು ವೆಜ್ ರೆಸಿಪೀಸ್ ಅಂತ ಪ್ಲೇ ಲಿಸ್ಟಿಗೆ ಹೋದರೆ ಅದರಲ್ಲಿ ಸಿಗ್ತದೆ ನಿಮಗೆ. ಸೊ ಹೇಗಾಗಿದೆ ಅಂತ ಈಗ ತೋರಿಸ್ತೇನೆ ನಿಮಗೆ. ನೋಡಿ, ನೋಡಿ ಎಷ್ಟು ಒಳ್ಳೇದಾಗಿದೆ ಅಲ್ಲ. ನೀವು ಸಹ ಮನೇಲಿ ಮಾಡಿ ನೋಡಿ, ತುಂಬ ಒಳ್ಳೇದಾಗ್ತದೆ. ವೆಜಿಟೇಬಲ್ ಪುಲಾವ್. ಆಮೇಲೆ ಇಲ್ಲಿ ತೋರ್ತದ ಅಮ್ಮನದ್ದು ಸ್ಪೆಷಲ್ ಪುಲಾವಿಗೆ ಕಡಿ ಮಾಡಿದ್ದಾರೆ, ಮೊಸರಿದ್ದು. ಸೊ ಇದು ತುಂಬ ಫ್ಲೇವರ್ಫುಲ್ ಇರ್ತದೆ ಅಲ್ಲ, ತುಂಬ ಒಳ್ಳೆ ಫ್ಲೇವರ್ ಇರ್ತದೆ ಇದರದ್ದು. ಇದರ ರೆಸಿಪಿ ನೆಕ್ಸ್ಟ್ ಟೈಮ್ ಅಮ್ಮ ಇನ್ನೊಂದ್ಸಲ ಮಾಡಿದಾಗ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಸೊ ನಮ್ಮದು ಜಾಸ್ತಿಯಾಗಿ ವಾರದಲ್ಲಿ 1 ಅಥವಾ 2 ಸಲ ನಾನ್ ವೆಜ್ ಇರ್ತದೆ, ಇಲ್ಲಾಂದರೆ ಜಾಸ್ತಿ ವೆಜಿಟೇಬಲ್ಸೇ. ಸೊ ಊಟ ಮಾಡುವ. ಆ್ಯಕ್ಚುಲಿ ಇದು ವ್ಲಾಗ್ ಬರುವಾಗ ಥರ್ಸ್ಡೇ 3 ಗಂಟೆ ಆಗ್ಬೋದು, ಆಗ ನಿಮ್ದು ಎಲ್ಲರದ್ದು ಊಟ ಆಗಿರ್ಬೋದು. ಸೊ ಇವಾಗ ನಾನು ಮಾಡ್ತೇನೆ. ಊಟ ರೆಡಿ ಆಗಿದೆ. ಡೈನಿಂಗ್ ಟೇಬಲ್ ಇವಾಗ ಫುಲ್ ಪ್ಯಾಕ್ ಉಂಟು, ಅದಕ್ಕೆ ಕೆಳಗೆ ಕುತ್ಕೊಂಡಿದ್ದೇವೆ. ಜಾಸ್ತಿಯಾಗಿ ನಾವು ಕೆಳಗೆ ಕುತ್ಕೊಳ್ಳೋದು. ಸ್ವಲ್ಪ ಕೆಳಗೆ ಕುತ್ಕೊಂಡು ಊಟ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಜೀರ್ಣ ಒಳ್ಳೆ ಆಗ್ತದೆ. ನನಗೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಿದ್ರೆ ಜೀರ್ಣ ಆಗ್ತದೆ. ಇಲ್ಲ, ನಾನು ಡೈನಿಂಗ್ ಟೇಬಲ್ ಮೇಲೆ ಹೀಗೆ ಕುತ್ಕೊಳ್ಳೋದು. ನನಗೆ ಹೀಗೆ ಕುತ್ಕೊಂಡು ಊಟ ಮಾಡಿದ್ರೇನೆ ಅದು ಒಳ್ಳೇದಾಗುದು. ಮತ್ತೆ ಹೋದಲ್ಲೆಲ್ಲ ಹಾಗೆ ಮಾಡುದಿಲ್ಲ, ಮನೇಲಿ ಮಾತ್ರ. ಅದಕ್ಕೆ 2 ತರಿಸಿದವಳು, ಹುಷಾರಿದ್ದವಳು. ಓ ಹಾಗೆಯಾ? ದೊಡ್ಡದು 2 ಇದ್ದಲ್ಲ, ಅಥವಾ ಹೇಳಿ ನನಗೆ ಸಣ್ಣ ತರಿಸಿ ಮತ್ತೆ 2 ತನ್ನಿ ಅಂದು. ಅವಳದ್ದು 2 ಕೂಡಿ ನಮಗಿನ್ನ ದೊಡ್ಡದಾಯ್ತು.
ಸ್ಮಾರ್ಟ್ ನೋ ಕಾಂಚ ನಾನು ಎರಡೆರಡು ತಿಂದ್ರೆ ನಡೀತದೆ. ನಡೀತದೆ ಐಸ್ ಕ್ರೀಮ್ ನಡೀಲಿಕ್ಕೆ ಚಾಲು Fine ಮಾಡೋದು. ಇರ್ತದೆ. ಇನ್ನು ಹೊಟ್ಟೆ ಒಳಗೆ ನಡೀಲಿಕ್ಕೆ ಚಾಲು ಮಾಡ್ತದ. ಇದು ಸಹ ನರಮಾಗಿದೆ. ಸರಿ ಮೋಸ್ಟ್ಲಿ ಕರೆಂಟ್ ಇರಲಿಲ್ಲ ಏನೋ. ಅದು ನಿನ್ನೆ ಇರಲಿಲ್ಲ 2 ದಿವಸ, ಇವತ್ತಿತ್ತಲ್ಲ. ಸೊ ನಮಗೆ ಊಟದ ನಂತರ ಸ್ವಲ್ಪ ಕ್ರೇವಿಂಗ್ಸ್ ಆಗುತ್ತೆ ಐಸ್ ಕ್ರೀಮ್ ತಿನ್ಲಿಕ್ಕೆ. ನಮಗೆ ಎಲ್ಲರಿಗೆ ಸಹ ನಿನಗೆ ನಾನು ಹೇಳಿದ್ದು ಮತ್ತೆ ಎಲ್ಲರೂ ಆಯ್ತಾಯ್ತು. ಚಾನ್ಸ್ ಸಿಕ್ಕಿತ್ತು ನಮಗೆ ತಿನ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಹೇಳಲಿ ಏನು ಹೇಳ್ತಿದ್ಯಲ್ಲ. ಅಲ್ಲ ನಾನು ಒಂದೊಂದು ಚಾಕ್ಲೇಟ್ ಫ್ಲೇವರ್ ತರ್ಲಿಕ್ಕೆ ಹೇಳಿದ್ದು. ಐಸ್ ಕ್ರೀಮ್ ಅದು ಕೋನ್ ಬರ್ತದಲ್ಲ ಅದು ಒಂದೊಂದು ಅದು ತರಲಿಲ್ಲ. ಅದರ ಮೇಲೆ ಇದು ತಗೊಂಡು ಬಂದಿದ್ದಾರೆ ಗ್ರೇಪ್ಸ್ ಇದೆ, ಅದು 5 ರೂಪಾಯಿದು ಕ್ಯಾಂಡಿ. ನಿನ್ನೆ ಚೈಲ್ಡ್ಹುಡ್ ಮೆಮರಿ ಕೆಲಸ ನಂಗೆ ಗೊತ್ತಿರಲಿಲ್ಲ. ನಾನು ನೋಡಿ ರೇಟ್ ಕೇಳಿದೆ, ಅವರೆಲ್ಲ ಕೊಟ್ಟರೆ ನಾನು ಹಾಕಿದವ ಬಂದು. ಅಲ್ಲ ರೇಟ್ ಆದ್ರೂ ಚಲೋ, ಇದು ಬೇರೆ ಫ್ಲೇವರ್ ಆದ್ರೂ ತರ್ಬೇಕಾ? ಗ್ರೇಪ್ ಒಳ್ಳೇದು, ಜೀವಕ್ಕೆ ಒಳ್ಳೇದು ಹೆಲ್ತಿಗೆ. ಅದು ಗ್ರೇಪ್ಸ್ ತಿಂತೇನೆ ನಾನು ಅಂಗಡಿಯಿಂದ ತಂದು. ಇದು ಒಳ್ಳೆ ಐಸಿಗೆ ಕಲರ್ ಹಾಕಿದ ಹಾಗೆ ಉಂಟು ಇದು. ಮತ್ತೆ 5 ರೂಪಾಯಿ ಮತ್ತೆ ಬರ್ತದೆ. ಸ್ಪೆಷಲ್ ಇದ್ದಿಲ್ಲ, 2 ಐಸ್ ಕ್ರೀಮ್ ತಿನ್ಲಿ ಸಿಗ್ತದೆ. ಹೌದು, ನಾನು ಒಳ್ಳೆ ಎರಡೆರಡು ಇನ್ನೊಂದು ಚಾಕ್ಲೇಟ್ ಯಾವುದೊಂದು ಉಂಟಂತ ಎಣಿಸಿ ನೋಡ್ತೇನೆ. ಇದು ತಂದಿದ್ದಾರೆ 5 ರೂಪಾಯಿ ಐಸ್ ಕ್ರೀಮ್ ಕಮಲ್ ತೋರಿಸು. ಸೊ ಕಂಟಿನ್ಯೂಸ್ ಆಗಿ ನನಗೆ ವ್ಲಾಗನ್ನು ಶೂಟ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಕೆಳಗಡೆ, ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ ತುಂಬಾ ಬ್ಯುಸಿ ಇದ್ದಾರೆ. ಅವರಿಗೆ ಫುಲ್ ಮೇಲಿಂದ ಮೇಲೆ ಕಾಲ್ಸ್ ಎಲ್ಲ ಉಂಟು. ಸೊ ನಾನೇನಾದರೂ ಶೂಟ್ ಮಾಡಬೇಕು ಅಂತ ಹೋದರೆ ಅವ್ರಿಗೆ ಕಾಲ್ ಬರ್ತಾ ಉಂಟು. ಸೊ ಹಾಗಾಗಿ ಏನೂ ಶೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ನಾನು ಮೇಲ್ಗಡೆ ಬಂದು ಶೂಟ್ ಮಾಡ್ತಾ ಇದ್ದೇನೆ. ಸೊ ಸಾಯಂಕಾಲ ಆಗಿದೆ, ತುಂಬ ಹೊಟ್ಟೆ ಹಸಿತಾ ಇದೆ. ಮೊನ್ನೆ ಅಮ್ಮ ಲಡ್ಡು ಮಾಡಿದ್ರಲ್ವ, ಅದನ್ನು ತಿಂತಾ ಇದ್ದೇನೆ. ತುಂಬಾ ಚೆನ್ನಾಗಾಗಿದೆ ಲಡ್ಡು. ಇದನ್ನು ನಾವು ಸುಮಾರು ದಿನ ಇಡ್ಬೋದು. ಸೊ ಮೇನ್ ನಾನೀಗ ಯಾಕೆ ಶೂಟ್ ಮಾಡ್ತಾ ಇದ್ದೀನಂದರೆ, ಸೊ ಫೇಸಿಗೆ ಈಗ ನಾನು ಐಸ್ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಯಾಕೆ ಅಂದರೆ, ಸೊ ನಾನು ಕೂಡ ಇದನ್ನು ಯೂಟ್ಯೂಬಲ್ಲೇ ನೋಡಿದ್ದು. ಈ ಸ್ಕಿನ್ ಎಲ್ಲ ತುಂಬಾ ಲೂಸ್ ಆಗ್ತದೆ ನೋಡಿ, ಜೋತ್ ಬೀಳ್ತದೆ. ಸೊ ಅಥವಾ ಏನಾದರೂ ಪೋರ್ಸ್ ಎಲ್ಲ ಇದ್ದರೆ ಅದು ಶ್ರಿಂಕ್ ಆಗುತ್ತೆ, ಅದು ಕ್ಲೋಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಹ್ಯಾಕ್ ನಾನು ಯೂಟ್ಯೂಬಲ್ಲಿ ನೋಡಿದೆ. ಸೊ ಟ್ರೈ ಟ್ರೈ ಮಾಡ್ತಾ ಇದ್ದೇನೆ. ನಿನ್ನೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದಿದ್ದು. ಸೊ ನನಗೆ ತುಂಬಾ ಪಿಂಪಲ್ಸ್ ಇದ್ದಿದ್ದು ಮೊದಲು, ಅದರಿಂದ ತುಂಬ ನನಗೆ ಪ್ರಾಬ್ಲಮ್ ಆಗಿದೆ. ಒಂದಂತೂ ಅದರ ಪಿಂಪಲ್ ಇದ್ದು ಪೋರ್ಸ್ ಏನಾಗಿದೆ ಅದು ತುಂಬಾ ಇದೆ. ಸೊ ಅದಕ್ಕೇನಾದರೂ ಟ್ರೈ ಮಾಡ್ತಾ ಇರ್ತೇನೆ ನಾನು ಅದನ್ನು ತೆಗಿಲಿಕ್ಕೆ. ಸೊ ನೋಡುವ ಇದು ವರ್ಕ್ ಆಗ್ತದ ಅಂತ ನೋಡ್ತೇನೆ, ಸ್ವಲ್ಪ ದಿನ ಟ್ರೈ ಮಾಡಿ. ಸೊ ಇದೇನಾದರೂ ಸ್ವಲ್ಪನೂ ನನಗೆ ಹೆಲ್ಪ್ ಆದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೇನೆ. ಸೊ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗ್ತದೆ. ಸೊ ಈ ಥರ ನೋಡಿ, ಐಸನ್ನು ನಾನೊಂದು ಡೈರೆಕ್ಟ್ ಅಪ್ಲೈ ಮಾಡ್ತಾ ಇಲ್ಲ, ಈ ಥರ ಕರ್ಚೀಫಲ್ಲಿ ಇಟ್ಟು ಅಪ್ಲೈ ಮಾಡ್ತಾ ಇದ್ದೇನೆ. ಈ ಥರ ಎಲ್ಲಿ ನಿಮಗೆ ಆ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ನೋಡಿ, ಅಲ್ಲಿ ಅಪ್ಲೈ ಮಾಡಬೇಕು. ಸೊ ಇದು ಒಳ್ಳೆಯದಾದರೆ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.